ಮೇರೆಗೆ ಸುಭಾಷ್ ಅವರಿಗೆ 5 ಮತ್ತು ಮೈಮುನಿತ ಮೇಯರ್ ಅವರಿಗೆ ಬಂದಿತ್ತು. ಹಾಗಾಗಿ ಚೀಟಿ ಎತ್ತುವ ಮುಖಾಂತರ ಮೈಮುನಿತ ಅವರು ಜಯಗೊಂಡಿದ್ದಾರೆ. ಇನ್ನು ಉಳಿದಂತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಜಯಶ್ರೀ ಹಾಗೂ ವಿಮಲಾ ಅವರು ನಾಮಪತ್ರ ಸಲ್ಲಿಸಿದ್ರು. ಹಾಗಾಗಿ ಅದರಲ್ಲಿ ಜಯಶ್ರೀ ಅವರಿಗೆ 6 ಮತ ಮತ್ತು ವಿಮಲಾ ಅವರಿಗೆ 4 ಮತ ಬಂದಿರುತ್ತದೆ. ಬಾಣಾದಿ ಗ್ರಾಮ ಪಂಚಾಯತ್ನ 2ನೇ ಅವಧಿ ಮುಂದಿನ 30 ತಿಂಗಳ ಅವಧಿಗೆ ಅಧ್ಯಕ್ಷರಾಗಿ ಮೈಮುನಿತ ಮೇಯರ್ ಅವರು ಆಯ್ಕೆಯಾಗಿರುತ್ತಾರೆ. ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಜಯಶ್ರೀ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ನಾನು ಘೋಷಿಸಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಮುಂದಿನ ಅವಧಿಯಲ್ಲಿ 30 ತಿಂಗಳ ಅವಧಿಯಲ್ಲಿ ಎಲ್ಲ ಸದಸ್ಯರಿಗೂ ಹಾಗೂ ಇವತ್ತು ಚುನಾಯಿತಗೊಂಡ ಎಲ್ಲ ಅಧ್ಯಕ್ಷರ ಉಪಾಧ್ಯಕ್ಷರುಗಳಿಗೂ ನಾನು ಶುಭ ಕೋರುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಟಾಸರ ಮೂಲಕ ನಮಗೆ ಸೋತಾದರೂ ಉಪಾಧ್ಯಕ್ಷರನ್ನ ನಾವು ಮತದಲ್ಲಿ ಗೆದ್ದಿದ್ದೇವೆ. ಅದರ ಪ್ರಯುಕ್ತ ನಾವು ಪಂಚಾಯತ್ ಎಲ್ಲ ನಮ್ಮ ಸದಸ್ಯರಿಗೆ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸುತ್ತಾ ಆ ಬಗ್ಗೆ ನಮ್ಮ ಉಪಾಧ್ಯಕ್ಷ ಆಯ್ಕೆಯಾದಂಥ ಜಯಶ್ರೀ ಅವರನ್ನು ನಾವು ಅಭಿನಂದಿಸುತ್ತಾ ಗ್ರಾಮ ಸಮಿತಿ ವತಿಯಿಂದ ಹಾಗೂ ಎಲ್ಲ ಮಂಡಲ ಸಮಿತಿ ವತಿಯಿಂದ ಅಭಿನಂದಿಸುತ್ತಾ ಅದರ ಬಗ್ಗೆ ವಿಸ್ತರಿಸಿದಂಥ ನಮ್ಮ ರಾಧೇಶ್ವರ ಗೋರ್ಕರ್ ನಮ್ಮೊಂದಿಗಿದ್ದಾರೆ. ಹಾಗೆ ಬಿಲ್ಪಳ್ಳಿ ಪಂಚಾಯತ್ ಅಧ್ಯಕ್ಷರಾದ ವೆಂಕಟ ಗೋರ್ಕರ್ ಇದ್ದಾರೆ. ಪಾಣಕ್ಕೆ ಸಿಆರ್ಐನ ಅಧ್ಯಕ್ಷರಾದ ಪದ್ಮನ ಗೋರ್ಕರ್ ಮತ್ತು ಉಪಾಧ್ಯಕ್ಷ ಅಖಿಲೇಶ್ ಅವರಿದ್ದಾರೆ. ಹಾಗೆಯೇ ಕೆಎಂಎಫ್ ಉಪಾಧ್ಯಕ್ಷ ರಮೇಶ್ ಬಾಜಿ ಅವರಿದ್ದಾರೆ. ಎಲ್ಲರಿಗೂ ಅಭಿನಂದಿಸುತ್ತಾ ನಾವು ವೆಂಕಟ ಗೋರ್ಕರ್ ಅವರ ಮಾತನಾಡಬೇಕಾಗಿ ಅವರಿಗೆ ಕೇಳಿಕೊಳ್ತೇವೆ. ಚುನಾವಣೆ ಅದು ಒಂದು ಸಹಜ ಪ್ರಕ್ರಿಯೆ. ಅದರ ಬಗ್ಗೆ ನಾವು ತುಂಬ ತಲೆಬಿಸಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಸದಸ್ಯರು ನಮ್ಮೊಟ್ಟಿಗೆ ಇದ್ದಾರೆ ಅಂತ ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಹಿಂದಿನ ಅವಧಿಯಲ್ಲಿ ನಮ್ಮ ಅಧ್ಯಕ್ಷರಿದ್ದರು, ಈ ಅವಧಿಯಲ್ಲಿ ಅವರಿಗೊಂದು ಅವಕಾಶ ಸಿಕ್ಕಿದೆ. ಆದರೂ ಉಪಾಧ್ಯಕ್ಷತೆಯಲ್ಲಿ ನಾವು ಎಣಿಸಿದಂತೆ ಜಾಸ್ತಿ ಬಹುಮತ ಬಂದು ನಮ್ಮ ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಖುಷಿ ಇದೆ ನಮಗೆ. ಏನಾದರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಉಪಾಧ್ಯಕ್ಷರೊಂದಿಗೆ ಕೆಲಸ ಮಾಡ್ತಾರೆ ಅಂತ ಹೇಳುವಂಥ ನಂಬಿಕೆ ನಮ್ಮಲ್ಲಿದೆ. ಕೂಡ ಇದ್ದಂಥ ಅಧ್ಯಕ್ಷರು ಕೂಡ ನಮ್ಮ ಅಭಿನಂದನೆ. ಅದೇ ರೀತಿ ಉಪಾಧ್ಯಕ್ಷರು ಕೂಡ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಾವು ಆಶಾವಾದಿಗಳು ಒಳ್ಳೆಯ ಕೆಲಸ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಕೋಪ್ ಇದೆ ಅಂತ ಹೇಳ್ತಾ ಅವಕಾಶ ಕೈಗೊಂಡು ಅಂತ ಮತ್ತೊಮ್ಮೆ ನಮ್ಮ ಗೆದ್ದಂಥ ಉಪಾಧ್ಯಕ್ಷರಿಗೆ ಎಲ್ಲ ಪರವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಪರವಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡಬೇಕಾಗತ್ತೆ. ನಮ್ಮ 5 ಜನ ಸದಸ್ಯರು ಅತ್ಯಂತ ಪ್ರಾಮಾಣಿಕವಾಗಿ ಶಿಸ್ತುಬದ್ಧರಾಗಿ ಪಕ್ಷದ ಒಂದು ಶಿಸ್ತನ್ನು ಒಪ್ಪಿಕೊಂಡು ಶಿಸ್ತಿನ ಸಿಪಾಯಿಗಳಾಗಿ ಯಾವುದೇ ಆಮಿಷಕ್ಕೆ ಬಲಿಯ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವರು ಕಾಂಗ್ರೆಸ್ MLA ಇದೆ, ಸರ್ಕಾರ ಇದೆ, ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಆದರೆ ಯಾವುದೇ ಆಮಿಷಕ್ಕೆ ಬಲಿಯಾಗದೆ 5 ಜನ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಪರವಾಗಿ ಮತವನ್ನು ಹಾಕಿದ್ದಾರೆ. ಕಾಸಲ್ಲಿ ಏನೋ ಲಕ್ ನಮಗೆ ಪರವಾಗಿ ಇರಲಿಲ್ಲ, ಅದು ಅವರ ಪರವಾಗಿ. ಆದರೆ ನಾವು ಅಧ್ಯಕ್ಷರನ್ನು ಕಳ್ಕೊಂಡ್ರೂ ಕೂಡ ಪಾಣಾಜಿ ಪಂಚಾಯತ್ ವಿಷಯದಲ್ಲಿ ನಾವು ಗೆದ್ದಿದ್ದೇವೆ. 1 ಮತ ಜಾಸ್ತಿ ನಾವು ಪಡ್ಕೊಂಡಿದ್ದೇವೆ. ನಮ್ಮದಲ್ಲದ 1 ಮತವನ್ನು ಪಡ್ಕೊಂಡು ನಾವು ಅದರಲ್ಲಿ ವಿಜಯಿಯಾಗಿ ತಪ್ಪಾಗಲಿಕ್ಕೆ ಅಂದರೆ ನಮ್ಮಲ್ಲಿ 5 ಇದ್ದದ್ದು 6 ಓಟನ್ನು ನಾವು ಜಯಕ್ಕೆ ಪಡ್ಕೊಂಡಿದ್ದೇವೆ. ಹಾಗಾಗಿ ಅತ್ಯಂತ ನೈತಿಕವಾಗಿ ನಮಗೆ ಜಯ ಆಗಿದೆ. ಏನೇ ಇರಲಿ, ಮುಂದಿನ 2 ವರ್ಷಗಳ ಅವಧಿಯಲ್ಲಿ ಈ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಎಲ್ಲ ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಒಂದು 2.5 ವರ್ಷ ಆಡಳಿತವನ್ನು ಮಾಡಿ ಮುಂದಿನ ಅವಧಿಗೆ
ಏನಿವತ್ತು ನಾವು 5 ಕಳ್ಕೊಂಡು 5ಅನ್ನು 10 ಮಾಡುವಂತಹ ಪ್ರಯತ್ನ ನಿಮ್ಮ ಕಡೆಯಿಂದ ಆಗಬೇಕು. ಎಲ್ಲ ನಮ್ಮ ಸರ್ವ ಸದಸ್ಯರಿರ್ಬೋದು, ನಮ್ಮೆಲ್ಲ ಕಾರ್ಯಕರ್ತರ ಒಂದು ಬೆಂಬಲ ನಿಮಗಿದೆ, ನಿಮ್ಮ ಜೊತೆ ನಾವಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಪ್ರಕ್ರಿಯೆಗಳಾದಾಗ ಅದು 5-5 ಇರುವಂಥದ್ದು. ಹಾಗಾಗಿ ಮೆಜಾರಿಟಿ ಅವರಿಗೂ ಇಲ್ಲ. ಇನ್ನು 50 ಲಾಟ್ಸಲ್ಲಿ ಅವರಿಗೆ ಗೆದ್ದಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ವಿಷಯಗಳು ಬಂದಾಗ ನೀವು 5 ಜನ ಒಟ್ಟಾಗಿ ಯಾವ ವಿಷಯಗಳ ಬಗ್ಗೆ ನೀವು ಮಾತಾಡಬೇಕು, ನ್ಯಾಯಕ್ಕೋಸ್ಕರ ಹೋರಾಡಬೇಕು. ಯಾವುದೇ ವಿಚಾರಗಳು ಬಂದಾಗ ನಾವು ಒಗ್ಗಟ್ಟಾಗಿ ಹೋರಾಡಿದಾಗ ಅವರಿಗೂ ಕೂಡ ಏಕಾಏಕಿ ಯಾವುದೇ ತೀರ್ಮಾನ ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಮುಂದಿನ 2.5 ವರ್ಷಗಳ ಅವಧಿಯಲ್ಲಿ ಒಂದು ಒಳ್ಳೆಯ ಪಂಚಾಯತ್ ಆಗಿ, ಯಾಕಂದರೆ ನಾವು ಹಿಂದೆ ಮಾನಾಜಿ ನಿಡಿಪಳ್ಳಿ ಒಂದಾಗಿತ್ತು. ಇವತ್ತು ನಿಡಿಪಳ್ಳಿ ಪಂಚಾಯತ್ ಬೇರಾಗಿ 5 ವರ್ಷಗಳು 7 ವರ್ಷ ಆಯಿತು. ಮೊನ್ನೆ ನಿಡಿಪಳ್ಳಿಯು ಕೂಡ ಭಾಜಪದ ಅಭ್ಯರ್ಥಿಯಾಗಿ ನಮ್ಮ ಬೋರ್ಕರ್ ಅವರು ಗೆದ್ದಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಅವಧಿ 2.5 ವರ್ಷಗಳ ಕಾಲದಲ್ಲಿ ಉತ್ತಮವಾಗಿ ಪಂಚಾಯತ್ ನಡೆಸಿಕೊಂಡು ಏನು ಅನುದಾನಗಳು ಬರುತ್ತಾ, ನಮ್ಮ ಓನ್ ಫಂಡ್ ಇರ್ಬೋದು, ನರೇಗಾ ಇರ್ಬೋದು, 15 ಫೈನಾನ್ಸ್ ಇರ್ಬೋದು, ಬೇರೆ ಬೇರೆ ಅನುದಾನಗಳು ಬಂದಾಗ ಆ ಅನುದಾನಗಳನ್ನು ಎಲ್ಲ ಬೂತ್ಗಳಿಗೂ, ಯಾಕಂದರೆ ನಾವು ಬೂತ್ ಯಾವ ಸೋತಿದ ಆ ಬೂತ್ ಮತ್ತೊಮ್ಮೆ ಹಿಡಿಯಬೇಕು. ನಮ್ಮ ಕಾರ್ಯಕರ್ತರಲ್ಲಿ ಗೊತ್ತಿದ್ದಾರೆ, ಅಧ್ಯಕ್ಷರಿದ್ದಾರೆ, ಅವರನ್ನು ವಿಶ್ವಾಸಕ್ಕೆ ತಗೊಂಡು ಅನುದಾನವನ್ನು ಅಲ್ಲೇ ಹಂಚಿಕೆ ಮಾಡಿ ಅದನ್ನು ಕೂಡ ಗೆಲ್ಲುವಂಥ ಪ್ರಯತ್ನ ಆಗಬೇಕು. ಏನು ನೀವು ಒಂದು ಅವರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಮತವನ್ನು ಹಾಕಿದರೆ ಅವರಿಗೆ ಚುರಿಬಾರದ ರೀತಿಯಲ್ಲಿ ಜಯ ಕೆಲಸವನ್ನು ಮಾಡ್ತಾರೆ ಅಂತ ಹೇಳುವ ವಿಶ್ವಾಸ ನನಗಿದೆ. ಎಲ್ಲ ನಾನು ವಿಶೇಷವಾಗಿ ಇನ್ನೂ ಸುಭಾಷಣ್ಣನವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನೀವು ಸೋತಿಲ್ಲ ಸುಭಾಷಣ್ಣ, ಏನೇ ಇಲ್ಲ, ನಮ್ಮ ಪರವಾಗಿ ದೇವರು ಸ್ವಲ್ಪ ಏನು ಕರುಣೆ ತೋರಿಸಿಲ್ಲ ಅಂತ ಹೇಳಬಹುದು. ನೀವು ಕೂಡ ಒಳ್ಳೆಯ ಒಂದು ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದ್ದೀರಾ, ಪಕ್ಷದ ಸೂಚನೆಯನ್ನು ಪಾಲಿಸಿ ಸ್ಪರ್ಧೆ ಮಾಡಿದ್ದೀರಾ. ಒಂದು ಏನೋ ಟಾಸಲ್ಲಿ ನಮಗೆ ಸೋಲಾಗಿದೆ, ಅದರಲ್ಲಿ ನಮ್ಮ ಸೋಲು ಯಾವಾಗಲೂ ಸೋಲಾಗಲಿಲ್ಲ. ನೀವೆಲ್ಲರೂ ಒಗ್ಗಟ್ಟಾಗಿ 5 ಜನ ಸೇರಿ ಈ ಪಂಚಾಯತ್ ಅಭಿವೃದ್ಧಿ ತೊಡಗಿಸಿಕೊಳ್ಳಬೇಕು. ನಮಗೆ ನಾವು ನಂಬಿರ್ತಕ್ಕಂಥ ಸುಬ್ರಹ್ಮಣ್ಯ ಇರ್ಬೋದು, ಉಲ್ಲಾಕ್ ಇರ್ಬೋದು, ಪಿಲಿಬೋದು, ಎಲ್ಲರೂ ಆ ಶಕ್ತಿಯನ್ನು ನಿಮಗೆ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವಕಾಶ ತಗೊಂಡು ನಮ್ಮ ನಾನು 3ನೇ ಬಾರಿಗೆ ಆಯ್ಕೆಯಾಗಿ ಇಲ್ಲಿ ಸದಸ್ಯನಾದ್ದು. ಫಸ್ಟಿನ ಅವಧಿಯಲ್ಲಿ ನನಗೆ 2.5 ವರ್ಷ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ಅದು ಕೂಡ ಇದೇ ರೀತಿ ಟೋಸ್ ಮುಖಾಂತರ ನನಗೆ ಬಂದದ್ದು. ಅದರಿಂದ ಮತ್ತೆ ನಾನು 5 ವರ್ಷ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಅದರಿಂದ ಈ 2.5 ವರ್ಷದಲ್ಲಿ ಸದಸ್ಯನಾಗಿ ಕೆಲಸ ಮಾಡಿದೆ. ಈಗ ವಾಪಸ್ ನನಗೆ ಅಧ್ಯಕ್ಷ ಸ್ಥಾನಕ್ಕೆ ಟೋಸ್ ಮುಖಾಂತರ ನನಗೆ ಸಿಕ್ಕಿತ್ತು. ಅದರಲ್ಲಿ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ. ನನಗೆ ಮತ ಕೊಟ್ಟ ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ. ನನಗೆ ಸಹಕರಿಸಿದ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಪಾಣಾಜೆಯ ಎಲೆಕ್ಷನ್ನಲ್ಲಿ ಉಪಾಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡು ಇದಕ್ಕಿಂತ ಮೊದಲು ಕೂಡ ನಾವು 5 ಜನ ಮೆಂಬರ್ಸ್ಗಳಿದ್ದು ಒಟ್ಟಿಗೆ ಇದ್ದುಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ನಮಗಾಗುವಷ್ಟು ನಾವು ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಎಲ್ಲರ ಸಹಕಾರವನ್ನು ಬಯಸ್ತಾ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಅಂತ ಹೇಳುತ್ತಾ ನಾನು ಮುಂದೆ ಮಾತನಾಡುತ್ತೇನೆ. ಈ ದಿವಸ ಪಾಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ನಾವು ಮೈಮುನತ್ತುಲ್ಲಾ ಮೆಹರಾ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ವಿಮಲಾ ಇವರನ್ನು ಆಯ್ಕೆ ಮಾಡಿದ್ದೆವು. ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಾತಿ ಬಂದಿತ್ತು. ಚುನಾವಣೆಯಲ್ಲಿ ನಾವು ಅಧ್ಯಕ್ಷ ಸ್ಥಾನದಲ್ಲಿ 5 ಮತ್ತು 5 ಸಮಾನ ಮತಗಳನ್ನು ಪಡೆದು ಟಾಸಿನ ಮೂಲಕ ನಮಗೆ ಅಧ್ಯಕ್ಷರ ಆಯ್ಕೆ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಮೈಮುನತ್ತುಲ್ಲಾ ಆದರು. ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ನಿರೀಕ್ಷೆ 5 ಮತಗಳು, ಅಂದರೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು 5 ಜನ ಇದ್ದರು. ಆದರೆ 1 ಕಮ್ಮಿ ಆಗಿದೆ, 4 ಜನ ಮಾತ್ರ ಮತ ಹಾಕಿದರು. BJP ಬೆಂಬಲಿತ ಅಭ್ಯರ್ಥಿಗೆ 6 ಮತ ಬಿತ್ತು. ಅದು ಕೂಡ ಟಾಸೇ ಆಗಬೇಕಿತ್ತು, ಆಗಿಲ್ಲ. ಆದರೆ ಏನೋ ಒಂದು ನಮ್ಮಲ್ಲಿ ಒಂದು ಇದಾಗಿ ಆಗಿದೆ. ಅದನ್ನು ನಾವು ಇನ್ನೂ ದೊಡ್ಡದು ಮಾಡಿಕೊಂಡು ಅಥವಾ ಇದು ಮಾಡಿಕೊಂಡು ಹೋಗುವಂಥದ್ದು ಸರಿಯಲ್ಲ. ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡುವವರು ಈ ರೀತಿ ಮಾಡಬಾರ್ದಿತ್ತು, ಆಗಿದೆ. ಆದರೆ ಇನ್ನಿರುವಂಥದ್ದು ಪಂಚಾಯತ್ ಅಧ್ಯಕ್ಷರ ಮೂಲಕ ಈ ಭಾಗದ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಇನ್ನು 2.5 ವರ್ಷದಲ್ಲಿ ನಮ್ಮ ನಿರೀಕ್ಷೆ ಇದೆ, ನಮ್ಮ ಈ ಗ್ರಾಮದ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮ ಶಾಸಕರ ಮೂಲಕ ಮತ್ತು ಪಕ್ಷದ ರಾಜ್ಯದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮೂಲಕ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಇಲ್ಲಿ ಬೇಕಾದ ಅನುದಾನವನ್ನು ಕೊಡುವಂಥ ಕೆಲಸಕ್ಕೆ ನಾವು ಶಾಸಕರ ಮೂಲಕ ಒತ್ತಾಯ ಮಾಡ್ತೇವೆ. ಮತ್ತು ಅಧ್ಯಕ್ಷರು ಕೂಡ ಪ್ರಾಮಾಣಿಕತೆಯಿಂದ, ಅತ್ಯಂತ ಕರ್ತವ್ಯ ನಿಷ್ಠೆಯಿಂದ, ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡದೆ ಎಲ್ಲ ಸದಸ್ಯರನ್ನು ಸೇರಿಸಿಕೊಂಡು ಮತ್ತೆ ಗ್ರಾಮದ ಹಿತದೃಷ್ಟಿಯಿಂದ ಕೆಲಸ ಮಾಡುವ ನಂಬಿಕೆ ನಮಗಿದೆ. ಮುಂದಿನ ದಿನಗಳಲ್ಲಿ
ಖಂಡಿತ ಈ ಭಾಗದ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಂಬಿಕೆ ಇದೆ. ಗೆದ್ದಂಥ ನಮ್ಮ ಅಧ್ಯಕ್ಷ ಮೈಮನತುಲ್ಲಾ ಮತ್ತು ಹಾಗೆ ಸ್ಪರ್ಧಿಸಿದಂಥ ವಿಮಲ ಅವರಿಗೆ ಕೂಡ ನಾವು ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದ. ಪಾಣಾಜೆ ಗ್ರಾಮ ಪಂಚಾಯತ್ನ 2ನೇ ಅವಧಿಯ ಒಂದು ಅಧ್ಯಕ್ಷರ ಆಯ್ಕೆ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಇವತ್ತು ಅಧ್ಯಕ್ಷರಾಗಿ ಇಲ್ಲಿ ಸಮಾನವಾಗಿ BJP ಬೆಂಬಲಿತ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಸಮಾನ ಓಟುಗಳು ಬಂದು ಟಾಸಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯವರು ಜಯಗಳಿಸಿದ್ದಾರೆ. ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆದರೆ ಉಪಾಧ್ಯಕ್ಷರ ಚುನಾವಣೆಯಲ್ಲಿ BJP ಅಭ್ಯರ್ಥಿ ಮೆಂಬರ್ಗಳು 5 ಇದ್ದರೂ ಕೂಡ ಒಂದು ಅಧಿಕೃತ ಮತವನ್ನು ಪಡ್ಕೊಂಡು 6 ಮತವನ್ನು ಪಡ್ಕೊಂಡು 6-4ರಲ್ಲಿ BJP ಅಭ್ಯರ್ಥಿಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ನೈತಿಕವಾಗಿ BJPಯಲ್ಲಿ ಒಂದು ಮತವನ್ನು ಹೆಚ್ಚಿಗೆ ಪಡ್ಕೊಂಡು ವಿಜಯ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಕಳೆದ ಅವಧಿಯಲ್ಲಿ ಇಲ್ಲಿನ ಅಧ್ಯಕ್ಷರು ಉಪಾಧ್ಯಕ್ಷರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ 2.5 ವರ್ಷಗಳ ಕಾಲ ಈ BJP ನಮ್ಮ ಪಾಣಾಜೆ ಪಂಚಾಯತಿನ ಎಲ್ಲ ಸದಸ್ಯರುಗಳು ಒಟ್ಟಾಗಿ ಸೇರಿಕೊಂಡು ಪಾಣಾಜೆ ಪಂಚಾಯತಿನ ಅಭಿವೃದ್ಧಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ ಅಂತ ಹೇಳುವ ವಿಶ್ವಾಸ ನನಗಿದೆ. ಇವತ್ತು ಅದೃಷ್ಟ ನಮ್ಮ ಪಾಲಿಗೆ ಇರಲಿಲ್ಲ ಆಯಿತು. ಎಲ್ಲ ಸದಸ್ಯರಿಗೆ 5 ಜನರಿಗೂ ಕೂಡ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಇನ್ನು 1 ವರ್ಷದ ಒಳಗೆ ಒಂದು 5-6 ತಿಂಗಳಲ್ಲಿ MP ಚುನಾವಣೆ ಬರಲಿಕ್ಕಿದೆ. ಜೊತೆಯಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಬರಬಹುದು. ಆ ನಿಟ್ಟಿನಲ್ಲಿ ನಾವು ಖಂಡಿತವಾಗಲೂ ಸಂಘಟನೆ ಮಾಡುವ ಮುಖಾಂತರ ಆ 2 ಚುನಾವಣೆಗಳಲ್ಲಿ ಗೆಲ್ಲುವಂಥ ಒಂದು ಪ್ರಯತ್ನಗಳನ್ನು ನಾವು ಮಾಡಲಿಕ್ಕೆ ಇಷ್ಟಪಟ್ಟಿದ್ದೇವೆ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಅಬೂಬಕ್ಕರ್ ಅಂತ. ನಾನು ಪಾಣಾಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ ಕಳೆದ ಮೊದಲ ಅವಧಿ 2.5 ವರ್ಷ ಒಳ್ಳೆಯ ಉತ್ತಮ ಸೇವೆಯನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದೇನೆ ಅನ್ನುವ ಒಂದು ವಿಶ್ವಾಸ ನನಗಿದೆ. ನಮ್ಮ ಅವಧಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡಿದ್ದೇವೆ. ಇನ್ನು ಮುಂದಕ್ಕೂ ಇನ್ನು ಹೊಸ ಅವಧಿಯಲ್ಲಿ ನಮ್ಮ ಮೈಮುನತುಲ್ಲಾ ಮೆಹ್ರಾ ಅಧ್ಯಕ್ಷರಾಗಿ ಶ್ರೀಮತಿ ಜಯಶ್ರೀ ಅವರು ಉಪಾಧ್ಯಕ್ಷರಾಗಿ ಮುಂದುವರಿತಾರೆ. ಅವರಿಗೆ ನಮ್ಮ ಎಲ್ಲ ಸಹಕಾರಗಳು ಮೊದಲು ಯಾವ ರೀತಿ ಅವರು ನಮಗೆ ಕೊಟ್ಟಿದ್ದರು ಅದೇ ರೀತಿ ನಾವು ಅವರಿಗೆ ಕೊಡಲಿಕ್ಕೆ ಬದ್ಧರಾಗಿದ್ದೇವೆ. ಇನ್ನು ಮುಂದಿನ 2.5 ವರ್ಷಗಳು ಉತ್ತಮ ರೀತಿಯ ಅಭಿವೃದ್ಧಿಯನ್ನು ನಮ್ಮ ಪಾಣಾಜೆ ಗ್ರಾಮಕ್ಕೆ ಕೊಡಲಿಕ್ಕೆ ನಾವು ತುಂಬ ಉತ್ಸುಕರಾಗಿದ್ದೇವೆ. ಎಲ್ಲ ರೀತಿಯಲ್ಲೂ ಎಲ್ಲರ ಸಹಕಾರ ಅಂದರೆ 10 ಜನ ಸದಸ್ಯರು ಕೂಡ ಉತ್ತಮ ರೀತಿಯಲ್ಲಿ ನಾವು ಅನ್ಯೋನ್ಯತೆಯಿಂದ ಇದ್ದೇವೆ. ಇನ್ನು ಮುಂದಕ್ಕೂ ಅದೇ ರೀತಿ ಇರ್ತೇವೆ ಎನ್ನುವ ವಿಶ್ವಾಸ ನನಗಿದೆ. ಧನ್ಯವಾದಗಳು. ನಾನು ಭಾರತಿ ಭಟ್ ಅಂತ. ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಪಾಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿ ಈ 2.5 ವರ್ಷಗಳ ಅವಧಿಯಲ್ಲಿ ಉತ್ತಮ ರೀತಿಯಲ್ಲಿ ಸದಸ್ಯರ ಹಾಗೂ ಉಪಾಧ್ಯಕ್ಷರ ಸಹಕಾರದೊಂದಿಗೆ ನನ್ನಿಂದ ಆದಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆದಷ್ಟು ಅನುದಾನಗಳನ್ನು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿ ಆಗಿದ್ದೇನೆ ಅಂತ ಹೇಳಿ ನನ್ನದೊಂದು ವಿಶ್ವಾಸ. ನನ್ನ ಸದಸ್ಯರು ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಇದುವರೆಗೆ. ಇದೀಗ ನಮ್ಮ ಮುಂದಿನ 2.5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಮೈಮುನತುಲ್ಲಾ ಮೆಹ್ರಾ ಅವರು ಆಯ್ಕೆಯಾಗಿದ್ದಾರೆ. ಹಾಗೆ ಉಪಾಧ್ಯಕ್ಷರಾಗಿ ಶ್ರೀಮತಿ ಜಯಶ್ರೀ ಅವರು ಆಯ್ಕೆಯಾಗಿದ್ದಾರೆ. ಅವರ ಒಂದು ಆಡಳಿತದಲ್ಲಿ ನಮ್ಮ ಪಂಚಾಯತ್ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದುವರೆಗೆ ಅವರು ಹೇಗೆ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೋ ಇನ್ನು ಮುಂದಕ್ಕೆ ನಾನು ಅವರಿಗೆ ಕೂಡ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಕೊಡ್ತೇನೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪಂಚಾಯತ್ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಸುಭಾಷ್ ಅಂತ. ನಾನು ಅಧ್ಯಕ್ಷ ಸ್ಥಾನಕ್ಕೆ ಪಕ್ಷ ನನಗೆ ಅವಕಾಶ ಕೊಟ್ಟಿತ್ತು. ಆದರೆ ನಮ್ಮದು 5 ನಮ್ಮ ಸದಸ್ಯರು 5 ಇರೋದು, ಅವರದ್ದು 5. ಹಾಗಾಗಿ ಚುನಾವಣಾಧಿಕಾರಿಗಳು ಅದನ್ನು ಅದೃಷ್ಟದ ಇದಕ್ಕೆ ಹಾಕಿದರು. ಆದರೆ ನನಗೆ ಅದೃಷ್ಟ ಇರಲಿಲ್ಲ. ನನ್ನ ವಿರೋಧ ಪಕ್ಷದ ಮೈಮುನತುಲ್ಲಾ ಮೆಹ್ರಾ ಅವರಿಗೆ ಅದೃಷ್ಟ ಬಂತು. ಹಾಗಾಗಿ ಅವರು ಅಧ್ಯಕ್ಷರಾದರು. ಅದಕ್ಕೆ ಅವರಿಗೂ ನಾನು ಅಭಿನಂದಿಸ್ತೇನೆ.